ಈಗ ನಾನು ಸ್ಪಷ್ಟ ಹೇಳ್ತೇನೆ. ಅದು ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ರು ನಾನು ಹೇಳೋಲ್ಲ. ಯಾಕಂದ್ರೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಕೇಂದ್ರದ ಹಿರಿಯರನ್ನ ದಾರಿ ತಪ್ಪಿಸ್ತಾ ಇರೋದು ನೋಡಿ, ಇವತ್ತು ಏನಾಗಿದೆ ನಮ್ಮ ಪಕ್ಷದಲ್ಲಿ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಒಂದು ವಿಧಾನಸಭೆ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಇಂಥದ್ದೆಲ್ಲ ಆದರೆ ಬೂತ್ ಮಟ್ಟದಿಂದ ಹೆಸರು ತಗೊಂಡು ಮಂಡಲದಲ್ಲಿ ಚರ್ಚೆ ಆಗಿ ಜಿಲ್ಲೆಯಲ್ಲಿ ಒಂದೇ ಹೆಸರು ಮಾಡಿ ಹೋಗುದು ಎಲ್ಲ ರಾಜ್ಯದಲ್ಲಿ. ಈಗ ರಾಜ್ಯದಲ್ಲಿ ಒಂದೇ ಹೆಸರು ಹೋದ್ರೆ ಅಲ್ಲಿ ಬೇರೆ ಬರ್ತದೆ. ಸರ್, ಇಲ್ಲಿ ಏನಿದೆ, ಯಾರಿಗೆ ಇವತ್ತು ಕಾಂಗ್ರೆಸ್ನ ಸಂಸ್ಕೃತಿ ನಮ್ಮ ಪಾರ್ಟಿ ಬಂದಿದೆ, ಗಾಡ್ ಫಾದರ್ ಸಂಸ್ಕೃತಿ ನಮ್ಗೆ ಬಂದಿದೆ. ಏನು ಅಂದ್ರೆ, ಯಾರು ಸುಂದೆ ನಮ್ಮ ಅನಂತಕುಮಾರ್ ಕಥೆ ಹೇಳ್ತಾ ಇದ್ರು, ಗಣಪತಿ ಮತ್ತು ಸುಬ್ರಹ್ಮಣ್ಯಂದು. ಅಂದ್ರೆ ಗಣಪತಿಯಾಗಿ ಒಂದು ಸುತ್ತು ಬಂದು ನಮಗೆ ನೀವೇನು ಕೆಲಸ ಮಾಡ್ಬೇಕಾಗಿಲ್ಲ, ಅನಂತಕುಮಾರ್ ಇರುವಾಗ ಹೇಳ್ತಾ ಇದ್ರು. ಅಲ್ಲಲ್ಲ, ಗಣಪತಿಯ ಕಥೆ ಹೇಳ್ತಾ ಇದ್ರು, ಗಣಪತಿ ಮತ್ತು ಸುಬ್ರಹ್ಮಣ್ಯಂದು ಸುತ್ತು ಬಂದು ನಮಸ್ಕಾರ ಮಾಡಿ ಸಾಕಿ. ಆ ತರದ ಸಂಸ್ಕೃತಿ ಇವತ್ತು ಬಂದಿದೆ. ಯಾರು ಲೀಡರ್ಸ್ಗಳನ್ನು ಹಿಡ್ಕೊಂಡ್ರೆ ಆಗ್ತದೆ ಅಂತ ಹೇಳುವಂತದ್ದು ಬಂದಿದೆ. ನಾನು ಲೀಡರ್ಸ್ಗಳನ್ನು ಹಿಡ್ಕೊಳ್ಳಿಲ್ಲ, ನಾನು ಜನ ಕಾರ್ಯಕರ್ತರು. ಅದೇ ಧೈರ್ಯದಲ್ಲಿ ಇವತ್ತು ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ಹೌದು, ಆದ್ರೂ ನನಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಚುನಾವಣೆ ಮುಗಿದ ನಂತರ ಅನೌನ್ಸ್ ಆಗ್ತದೆ. ಅವ್ರ ಜೊತೆ ಕೆಲಸ ಮಾಡಿದ್ದೇನೆ ನಾನು. ಅಷ್ಟಾಗಿ ನನಗೆ ಯಾಕೆ ತಪ್ಪಿತ್ತು ಅಂತ ಆಶ್ಚರ್ಯ ಇವತ್ತಿಗೂ ನನಗೆ ಗೊತ್ತಿಲ್ಲ. ಇನ್ನೂ ಅದಕ್ಕೆ ಉತ್ತರ ಸಿಗ್ಲಿಲ್ಲ ಯಾಕೆ ಅಂತ. ಅಲ್ಲ, ನನ್ನ ಗ್ರಹ ದೋಷ ಇದು ಸರಿ ಇಲ್ವಾ, ಜಾತಕ ಸರಿ ಇಲ್ವಾ ಎಂತ ಗೊತ್ತಿಲ್ಲಪ್ಪ. ಪ್ರತಿ ಚುನಾವಣೆಯಲ್ಲೂ ನೋಡಿ, 2004 ಎಲ್ಲಾ ಚುನಾವಣೆಯಲ್ಲೂ ನನಗೆ ಬಹಳ ಲಾಸ್ಟ್ಗೆ ಟಿಕೆಟ್ ಡಿಕ್ಲೇರ್ ಆಗುದು. ಆದರೆ ಒಂದು ಸಂತೋಷ, ಸಮಾಧಾನ ಅಂದ್ರೆ, ನಾನು ಸ್ಪರ್ಧಿಸಿದ ಇಷ್ಟವರೆಗೆ 4 ಚುನಾವಣೆ ಸ್ಪರ್ಧೆ ಮಾಡಿ, ಒಂದು ವಿಧಾನಸಭೆ, ಒಂದು ನಗರಸಭೆ, 3 ವಿಧಾನಸಭಾ ಚುನಾವಣೆ. ಆ 4 ಚುನಾವಣೆಯಲ್ಲಿ ಜನರು ಗೆಲ್ಸಿದ್ದಾರೆ. ವೋಟ್ ಸೀಟ್ ಕೊಡುವಾಗ ಬಹಳ ಕಷ್ಟ ಆಗಿ ಲಾಸ್ಟ್ ಮಿನಿಟ್ ಎಲ್ಲ ಕೊಟ್ಟದಿದೆ, ಆದ್ರೆ ಜನ ಗೆಲ್ಸಿದ್ದಾರೆ. ಅದೇ ವಿಶ್ವಾಸದಲ್ಲಿ ಇವತ್ತಿದೆ ನಾನು, ಜನ ನಮ್ಮನ್ನು ಗೆಲ್ಸ್ತಾರೆ. ಅಲ್ಲ ನೋಡಿ, ಈಶ್ವರಪ್ಪ ಅವರದ್ದು ಕತೆ ಬೇರೆ, ನಮ್ದು ಬೇರೆ. ಇದರಲ್ಲಿ ಅದು ಮೋದಿಯ ಚುನಾವಣೆ, ಅದು ಬೇರೆ. ಅಲ್ಲಲ್ಲ, ಮತ್ತೆ ನೀವು ಹೇಳಿದ್ದು ಏನೋ ಒಂದು ಸೂಕ್ಷ್ಮ ಗೊತ್ತಾಗಿದೆ, ಪಕ್ಷದಿಂದ ವಜಾ ಮಾಡ್ತಾರೆ ಅಂತ ಹೇಳುವಂತದ್ದೆಲ್ಲ. ನಾನು ಅದನ್ನು ಆಗಲೇ ಹೇಳಿದೆ, ವಜಾ ಮಾಡಿದ್ದಕ್ಕೆ ನಾನು ಅಂದರೆ ಮಾನಸಿಕವಾಗಿ ನನಗೆ ಬಹಳ ದುಃಖದ ದಿವಸ ಆಗ್ಬೋದು ಅದು. ನಾನು 7ನೇ ಕ್ಲಾಸಿಂದ ಕರಂಬಳ್ಳಿ ಚಂದ್ರಶೇಖರು ನನ್ನನ್ನು ನಮ್ಮ ಕಟ್ಟದ ಪುನೀತ್ ಅದಲ್ಲಿ ಕರ್ಕೊಂಡು ನಮ್ಮನ್ನು ಹುಡುಗರನ್ನ ಕರ್ಕೊಂಡು ನಮ್ಮನ್ನು ಬೆಳೆಸಿದಂಥವ್ರು ಬಾಲ್ಯದಿಂದ. ಬೇಸರ ಆಗ್ಬೋದು, ಆದರೆ ಇದು ಅನಿವಾರ್ಯ. ನಮಗೆ ಕಾರ್ಯಕರ್ತರು ಯಾರೋ ಒಬ್ಬ ಧ್ವನಿಯಾಗಿ ನಿಲ್ಬೇಕಲ್ಲ. ಇಲ್ದ್ರೆ ಎಲ್ಲರೂ ಜಿ ಹುಜೂರುಗಳೇ ಆದರೆ ಇದು ಒಂದು ನನಗೆ ಕಾರ್ಯಕರ್ತರ ಧ್ವನಿಯಾಗಿ ನಿಲ್ಲುವಂತ ಒಂದು ಅವಕಾಶ. ಈಗ ನೀವು ಎಲ್ಲ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ರಿ. ನಿಮ್ಮದೇ ಹುಡುಗ ಯಶ್ಪಾಲ್ ಅಲ್ಲಿ ಶಾಸಕರು, ನಿಮ್ಮ ಆತ್ಮೀಯ ಸ್ನೇಹಿತ ಸುನೀಲ್ ಕುಮಾರ್ ಇದ್ದಾರೆ. ಈಗ ಇಷ್ಟೆಲ್ಲ ನೀವೆಲ್ಲ ಕೆಲಸ ಮಾಡಿದ್ರಿ. ಮೊನ್ನೆ ನಿಮ್ಮ ಹತ್ರ ಬಂದು ಮಾತಾಡಿ ಹೋಗಿದ್ದಾರೆ ಹಿಂದಿನ ದಿವಸ. ಈಗ ನೀವು ಅಭ್ಯರ್ಥಿ ಆದ್ಮೇಲೆ ಏನಾದ್ರು ಪಾಸಿಟಿವ್ ಅವರಿಂದ ರೆಸ್ಪಾನ್ಸ್ ಬಂದಿದೆ? ನಾನು ಅಭ್ಯರ್ಥಿ ಆದ್ಮೇಲೆ ಅವ್ರ ಹತ್ರ ಮಾತಾಡಲಿಲ್ಲ, ಯಾಕಂದ್ರೆ ನಾನು ಮಾತಾಡ್ಲಿಕ್ಕೂ ಇಲ್ಲ. ನನ್ನ ಹತ್ರ ಮಾತಾಡ್ಲಿಕ್ಕೆ ಬಂದಾಗ ಹೇಳಿದೆ, ನೀವೆಲ್ಲ ಶಾಸಕರಿಗೂ ಒಂದು ಕೆಲಸ ಮಾಡಿ, ಸೆಂಟ್ರಲ್ಗೆ ಹೋಗಿ ಚೇಂಜ್ ಮಾಡಿ ಹೇಳಿ, ಇನ್ನು ಏನು ಬಿ ಫಾರ್ಮ್ ನನಗೆ ಕೊಡ್ಲಿಕ್ಕೆ ಹೇಳಿ, ನಾನು ಬಿಜೆಪಿ ಪರವಾಗಿ ನೀವು ಸ್ಪರ್ಧೆ ಮಾಡ್ತೇನೆ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೆ. ಬಿ ಫಾರ್ಮ್ ಯಶಸ್ವಿ ಆಗೋದಾದ್ರೆ ನಾನು ಇವತ್ತು ಇಲ್ಲಿ ಬಂದು ನಿಮ್ಮ ಪತ್ರಿಕೆ ಘೋಷಣೆ ಮಾಡ್ತೇನೆ. ನಾನು ನೋಡಿ, ಒಂದು ಸ್ಪಷ್ಟ ನಿರ್ಧಾರ, ಗೆಲ್ಲಿ ಸೋಲಿ, ನಾನು ಗೆಲ್ಲಿಗೆ ನಿಂತದ್ದು, ಗೆಲ್ಲಿ ಸೋಲಿ. ನಾನು ಒಮ್ಮೆ ಇಟ್ಟ ಹೆಜ್ಜೆ ಇಡುವ ಮೊದಲು ನಾನು ತುಂಬ ಯೋಚನೆ ಮಾಡ್ತೇನೆ. ಯೋಚನೆ ಮಾಡಿದ ಮೇಲೆ ನಾನು ಹಿಂದೆ ಬರಲ್ಲ, ಇದು ಬಹಳ ಸ್ಪಷ್ಟ. ಬೇರೆ ಒತ್ತಡಗಳು ನನಗೀಗ 2-3 ದಿವಸ ಬರ್ತದೆ, ಆದರೆ ಅದಿಲ್ಲ. ನಾನು ನಿಂತಾ ಇರೋದು ಕಾರ್ಯಕರ್ತರ ಧ್ವನಿಯಾಗಿ ನಿಂತಾ ಇರೋದು. ಇಂಥ ತಪ್ಪುಗಳ ವಿರುದ್ಧ ಯಾರಾದರೂ ಒಬ್ಬರು ಮಾತಾಡಲೇಬೇಕು, ಇದು ಗೊತ್ತಾಗಬೇಕು, ಕೇಂದ್ರಕ್ಕೂ ರಾಜ್ಯಕ್ಕೂ ಗೊತ್ತಾಗಬೇಕು. ಒಟ್ಟಾರೆ ನೀವು ಕರಾವಳಿಯನ್ನ ಓಟ್ ಹಾಕ್ತಾರೆ ಅಂತ ಹೇಳುವ ಕಾರಣಕ್ಕೋಸ್ಕರ ನೀವು ನಿರ್ಲಕ್ಷ್ಯ ಮಾಡಿದರೆ, ಇದಕ್ಕೆ ಪ್ರಾಮಾಣಿಕವಾದಂಥ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು, ನಾನು ಸಾಯುವಾಗ ನನ್ನ ಶವದ ಮೇಲೆ ಬಿಜೆಪಿಯ ಧ್ವಜ ಇರಬೇಕು ಅಂತ ಹೇಳಿದವರು ಅನ್ಯಾಯ ಆದರೆ ಪ್ರತಿಭಟಿಸ್ತಾರೆ ಅಂತ ಹೇಳುವಂಥದ್ದು ಕೇಂದ್ರ ನಾಯಕತ್ವ ಗೊತ್ತಾಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಸ್ಪರ್ಧಿಸ್ತಾ ಇದ್ದೀನಿ. ಸರ್, ಅದೆಲ್ಲ ನಾನು ಯಾವುದು ಭರವಸೆ ಇಲ್ಲ ಹೇಳಿಲ್ಲ, ಯಾರು ಏನು ಹೇಳಲಿಲ್ಲ. ಅವ್ರಿಗೆ ತೊಂದರೆ ಇಲ್ಲ. ಅವ್ರಿಗೆ ಏನಂದ್ರೆ ವಿಶ್ವಾಸ ಇದೆ, ಉಡುಪಿ ಮಂಗಳೂರಲ್ಲಿ ಜನ ಓಟ್ ಹಾಕ್ತಾರೆ ಬಿಜೆಪಿಗೆ, ಗೆದ್ದೇ ಗೆಲ್ತೇವೆ ಅಂತೇಳಿ ವಿಶ್ವಾಸ. ಹಾಗಾಗಿ ಯಾರು ನಮ್ಮನ್ನು ಮಾತಾಡಿಸಲಿಲ್ಲ.
ಹಾಗಾದ್ರೂ ನೀವು ಪಕ್ಷದವರು ಹೋಗ್ಲಿಕ್ಕೆ ಅಲ್ಲ, ಉಚ್ಚಾಟನೆ ಆದಮೇಲೆ ಮತ್ತೆಂತ ಇದೆ? ನಾನು ಕಾರ್ಯಕರ್ತನಾಗಿರ್ತೇನೆ ಉಚ್ಚಾಟನೆ ಆದಮೇಲೆ. ನಾನು ಹೇಳಿದಲ್ಲ, ಉಚ್ಚಾಟನೆ ಆದರೆ ಅದಲ್ಲ. ಈಗ ನಿಮ್ಗೆ ಆ ಯೋಚನೆ ಬೇಡ. ನಾನು ಪದವೀಧರ ಕ್ಷೇತ್ರದಲ್ಲಿ ಗೆಲ್ತೇನೆ, ವಿಧಾನ ಪರಿಷತ್ ಸದಸ್ಯನಾಗ್ತೇನೆ. ಉಚ್ಚಾಟನೆ ಆದರೆ MLC ಆದರೆ ಬೇಗ ತಗೊಳ್ತಾರೆ. ನಾಳೆ ಸ್ಪೀಕರ್ ಆಯ್ಕೆ ಅದಕ್ಕೆಲ್ಲ ಬೇಕಾಗ್ತದೆ. ಮತ್ತೇನು ಜಗದೀಶ್ ಶೆಟ್ಟರನ್ನ ಉಚ್ಚಾಟನೆ ಆಗಿ 1 ವರ್ಷ ಆಗುವ ಮೊದಲು MP ಸ್ಥಾನಾಗಿ ಕೊಟ್ಟಿದೆ. ಗೆದ್ರೆ ಮಾಡ್ತಾರೆ ಸರ್, ಸೋತ್ರೆ ಮಾಡಲ್ಲ. ಅದು ನನ್ಗೆ ಗೊತ್ತಿದೆ ಸರ್. ನಾನು ರಾಜಕೀಯದಲ್ಲಿ ಏನು ಅಜ್ಞಾನಿ ಅಲ್ಲ, ಅಥವಾ ತಿಳಿದು ನಾನು ಎಲ್ಲ ವಿಚಾರ ಮಾಡಿಕೊಂಡು ನಾಳೆ ನನಗೆ ರಾಜಕೀಯವಾಗಿ ಎಷ್ಟು ಇದಾಗ್ತದೆ ಅಂತೆಲ್ಲ ಯೋಚನೆ ಮಾಡಿಕೊಂಡು ಮತ್ತು ವಿಶ್ವಾಸದಲ್ಲಿ ಇದರಲ್ಲಿ ಜನ ಓಟ್ ಹಾಕ್ತಾರೆ. ಜನರ ಮೇಲೆ, ಪದವೀಧರ ಮತದಾರರ ಮೇಲೆ ವಿಶ್ವಾಸ ಇಟ್ಕೊಂಡು ನಾನು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಸರ್. ನಾನು ಶಾಸಕರುಗಳು ಅವರಿಗೆ ಅವರ ಬದ್ಧತೆ, ಅವರ ಕ್ಷೇತ್ರದ ಬಗ್ಗೆ ಇರ್ತದೆ. ನಾನು ಮತದಾರನ್ನೇ ಮಾಹಿತಿ ಅವರು, ನಾನು ನೇರವಾಗಿ ಮತದಾರನ ಇಲ್ಲ 20 ವಿಡ್ರಾ ಲಾಸ್ಟ್ ದಿವಸ ಬರ್ತದೆ. ನಾನು ಎಲ್ಲ ಅದನ್ನು ಮಾಡಿದ ಒಂದು ಪಕ್ಷದಲ್ಲಿ ಇಟ್ಕೊಂಡು ಪಕ್ಷದಲ್ಲಿ BJP ಜಿಲ್ಲಾಧ್ಯಕ್ಷ ಆಗಿ, ಯುವ ಮೋರ್ಚಾ ಅಧ್ಯಕ್ಷ ಆಗಿ ಎಲ್ಲ ಆದವನು. ಹಾಗೆ ಸಿಸ್ಟಮ್ಸ್ ಗೊತ್ತಿದೆ ನನಗೆ. ಸರ್ ಅದೇ ವಿಶ್ವಾಸದಲ್ಲಿ ನಾನು ನಿಂತದ್ದೀಗ. ಈಗ ಬೇರೆ ಆದರೆ ಚಿಹ್ನೆ ಇದ್ರೆ ನಮ್ಗೆ ಯಾರಿಗೂ, ನಮ್ಮ BJP ವೋಟರ್ಸಿಗೆ ಕಮಲ ನೋಡಿದ ಕೂಡಲೇ ಬೇರೆ ಯಾವುದಕ್ಕೂ ಓದ್ಲಿಕ್ಕಾಗಲ್ಲ. ಅವನು ಎಷ್ಟು ಕ್ಯಾಂಡಿಡೇಟ್ ಮೇಲೆ ಸಿಟ್ಟಿರಲಿ, ಯಾರಿಗಿರಲಿ, ಅದೇ ಕೈ ಅಲ್ಲಿ ಹೋಗಿ ರೀಚ್ ಹೋಗ್ತದೆ. ಅದು ನಾವು ಎಲ್ಲ ಕೇಸ್ಗಳಲ್ಲಿ ನಾವು ನೋಡಿದ್ದೇವಲ್ಲ. ಇದರಲ್ಲಿ ಹೆಸರು ಡಾಕ್ಟರ್ ಧನಂಜಯ ಸರ್ಜಿ, ಅದರಲ್ಲಿ ಕಾಂಗ್ರೆಸ್ ಪಕ್ಷ ಅಂತೂ ಇರುವುದಿಲ್ಲ. ಆಯನೂರು ಮಂಜುನಾಥ್, ದಿನೇಶ್, ರಘುಪತಿ ಭಟ್ ಹೀಗೆ ಬರ್ತದೆ. ಆಗ ಇದರಲ್ಲಿ ಪ್ರಿಫರೆನ್ಸ್ ಇದೆ, ಪ್ರಿಫರೆನ್ಸ್ ಓಟ್ ಸಾಕ್ಲಿಕ್ಕಿದೆ. ಮತ್ತು ಅದರಲ್ಲಿ ಯಾರು ನೋನ್ ಫಿಗರ್, ಯಾರು ಕೆಲಸ ಮಾಡಿದಂಥವ್ರು ಅವ್ರಿಗೆ ಗೊತ್ತಿದೆ. ಸಾಧಾರಣ ಇವತ್ತು ನಾನು ಶಾಸಕನಾಗಿ ಕೆಲಸ ಮಾಡಿದಂಥದ್ದು ಹಿಜಾಬ್ ಇಶ್ಯೂ ಅಲ್ಲಿ ನಾನು ಯಾವ ರೀತಿ ಗಟ್ಟಿಯಾಗಿ ಯೂನಿಫಾರ್ಮ್ನ ವಿಷಯದ ನಿಂತ್ಕೊಂಡು, ಯಾವುದೇ ಧರ್ಮದ ಪರದ್ದಲ್ಲ, ಯೂನಿಫಾರ್ಮ್ನ ವಿಷಯದ ನಿಂತ್ಕೊಂಡು ಹೈಕೋರ್ಟಲ್ಲಿ ಯಶಸ್ಸಾದು ನಮ್ಮ ನೇತೃತ್ವ, ಇದೆಲ್ಲ ಜನ ನೋಡಿದ್ದಾರೆ. ಆ ದೃಷ್ಟಿಯಿಂದ ಅವ್ರ ಕೈ ರಘುಪತಿ ಭಟ್ರಿಗೆ ಹೋಗ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಅದೇ ನಾನು ಕೇವಲ ಮತದಾರರು, ಪದವೀಧರ ನೋಂದಾಯಿತ ಮತದಾರರನ್ನೇ ವಿಶ್ವಾಸ ಇಟ್ಕೊಂಡು. ಒಟ್ಟು 85,000ದಷ್ಟು ಆಗಿದೆ. ಉಡುಪಿ 16,500 ಆಗಿದೆ. ಇಲ್ಲಿ ಒಂದು 21,000, ಒಟ್ಟು ಇಲ್ಲಿ ಒಂದು 38,000 ನಮ್ಮ 2 ಜಿಲ್ಲೆಯದಿದೆ. ನಾನು ಅದರ ಮೇಲೆ ವಿಶೇಷವಾದ ವಿಶ್ವಾಸನ ಇಟ್ಕೊಂಡವನು. ಕರಾವಳಿಯ ಭಾಗದ ಜನ, ಒಬ್ಬ ಕರಾವಳಿಯಲ್ಲಿ ಕೊಡಬೇಕಿತ್ತು ನ್ಯಾಯಯುತವಾಗಿ. ಮತ್ತು ಮೇಲೆಯೂ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಈ ಭಾಗದಲ್ಲಿಯೂ ನನ್ನ ಕೆಲಸದ ಅರಿವು ಅವರಿಗಿದೆ. ನಾನು ಈಗಾಗಲೇ ಮಾತಾಡಿ 38,000 ಅಲ್ಲ, ನಾನು ಅದರಲ್ಲಿ ಭಾಗವಹಿಸ್ತೇನೆ. ಆ ವಿಕಾಸ್ ಪುತ್ತೂರು ಮಾಡಿದ್ದಾರೆ, ತುಂಬ ಪಾರ್ಟಿ ಮಾಡಿದ್ದಾರೆ. ಬಟ್ ನಾನು ಸ್ವಲ್ಪ ಜಾಸ್ತಿ ಮಂಗಳೂರಲ್ಲಿ ಜಾಸ್ತಿ ಬಂದು ಮಾಡಿದ್ದೇನೆ, ಬೇರೆ ಕಡೆ ಮಾಡಿದ್ದೇನೆ. ನನ್ಗೆ ಗೊತ್ತಿಲ್ಲ. ನಾನು BJPಯ ಪದಾಧಿಕಾರಿಗಳನ್ನ ಯಾರನ್ನು ಆ ಥರ ಮಾತಾಡಿ ಇದು ಮಾಡಲಿ. ಅವ್ರು ಏನು ಜವಾಬ್ದಾರಿ? ನಮ್ದು ಅದೇ ಗೊತ್ತಿಲ್ಲ, ಕೇಳಬೇಕು. ನೀವೇ ಕೇಳಿ, ಕೊಟ್ಟರೆ ಭಾಳ ಸಂತೋಷ. ಸರ್ ಹಾಗಲ್ಲ, ನಾನು ಹೇಳಿದ್ದೇನು ಅಂದರೆ, ನೀವು ಭೌಗೋಳಿಕ ಅನ್ಯಾಯ 40 ವರ್ಷದಿಂದ ಕರಾವಳಿಗೆ ಕೊಡ್ತಾ ಇದ್ದಂಥ ತಪ್ಪಿಸಿ ಮೇಲೆ 2 ಕೊಟ್ಟು, ಕ್ಯಾಂಡಿಡೇಟ್ ಸೆಲೆಕ್ಷನ್ನಲ್ಲಿಯೂ ಅಭ್ಯರ್ಥಿಯಲ್ಲಿಯೂ ಇತ್ತೀಚೆಗೆ ಸೀನಿಯರ್ ಕೊಡದೆ ಇತ್ತೀಚೆಗೆ ಬಂದು ಕೊಟ್ಟು, ಹೀಗೆ ಯಾರನ್ನು ಮಾಡಿದರೂ BJP ಗೆಲ್ಲಿಸ್ತದೆ ಅಂತ ಹೇಳುವಂಥ ಮಾನಸಿಕೆ ಇದೆ. ನಾನು BJPಯಲ್ಲಿ ಕೆಲಸ ಮಾಡಿದಂಥವ್ರು, 3 ಬಾರಿ ಶಾಸಕತ್ವನು ನಾನು ಕೊಟ್ಟರೆ ನಾನು BJP ಬರಬಾರ್ದು ನನಗೆ ಎಲ್ಲಿಲ್ಲ ಇಲ್ಲಿ. ಹೌದು ಸರ್. ಈಗ ಯಾರು ನಮಗೆ ಇಲ್ಲಿಯ ಮತದಾರ, ಯಾರು ಮೇಜರ್ BJPಯ ಮತದಾರರೇ. ಇದಕ್ಕೆ ಯಾರಿಗೆ ಪದವೀಧರಕ್ಕೆ ಮ್ಯಾಕ್ಸಿಮಮ್ BJPಯ ಮತದಾರರೇ ಇರೋದು. ಅವರಿಗೆ ನಾನು BJP ಹೇಳೋ ಕಾರಣ ಕೊಡ್ತಾರೆ. ನಾನು ಪ್ರಗತಿಪರರೊಟ್ಟಿಗೆ ಶಾಂತಿಗಾಗಿ ನಡಿಗೆ ಮಾಡಿದವ ಅಂತ ಹೇಳಿ ನಾನು ಕೊಡೋದಲ್ಲ.
ಅದೇ ಪಕ್ಷಕ್ಕೆ ವ್ಯತ್ಯಾಸ ಆಗಲ್ಲ, ಅದಕ್ಕೆ ನಾನು ಸ್ಪರ್ಧೆ ಮಾಡ್ತಾರೆ. ಪಕ್ಷಕ್ಕೆ ತೊಂದರೆ ಆಗುದಿಲ್ಲ ಹೇಳುವ ಕಾರಣಕ್ಕೋಸ್ಕರ ಸ್ಪರ್ಧೆ ಮಾಡ್ತಾರೆ. ಗೆಲ್ಲುವ ನಿರೀಕ್ಷೆಯಲ್ಲಿರುವ ನಿಮ್ಮ ಈಗ ಪದವೀಧರ ಕ್ಷೇತ್ರದಲ್ಲಿ ಹಲವಾರು ಕೊರತೆಗಳು ಅಂತ ಹೇಳ್ಬೋದು.